हरे कृष्णा। नमः विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामी इति नामिनी। नमस्ते सरस्वते देवे गौरवाणी प्रचारिणी निर्विशेष शून्यवादी आशक्यादिशतारिणी। जयो श्री कृष्ण चैतन्य प्रभो नित्यानंद श्री अद्वैता गदाधर शिवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम राम हरे 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 कृष्णा कृष्ण कृष्ण हरे 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 राम राम हरे हरे। राधा गोविंद की गौर जाए। नमो ओम विष्णुपादाय कृष्ण प्रेष्ठाय भूतले श्रीमते भक्तिवेदांत स्वामीति नामिनी। नमस्ते सारस्वते देवे गौरवाणी प्रचारिणी निर्विशेष शून्यवादी पाश्चात्य देशतारिणी। जयो श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು ಆರನೇ ದಿವಸ, ಆರನೇ ಅಧ್ಯಾಯ ಇವತ್ತು ಭಗವದ್ಗೀತೆ. ಧ್ಯಾನ ಯೋಗ. ಯೋಗ ಎಂದರೆ ಏನು? ಇದ ಯೋಗ. ನೋಡಿ, ಬೇರೆ ಬೇರೆ ಟೈಪ್ ಇದು ಯೋಗ ಉಂಟು. ಇದು ಯೋಗವೇ? ಇದು ಯೋಗವೇ? ಇದು ಯೋಗವೇ? ಅಷ್ಟಾಂಗ ಯೋಗ ಎಂದರೇನು?
ನೋಡಿ, ಅಷ್ಟಾಂಗ ಯೋಗ, 8 limbed ಕನೆಕ್ಷನ್. ಅಷ್ಟಾಂಗಗಳನ್ನು ನಾವು ಹೇಗೆ ಕನೆಕ್ಟ್ ಮಾಡುದು ಅಂತ. ಇದು ಚಕ್ರ. ಚಕ್ರದಲ್ಲಿ ಯಮ ಅಂದ್ರೆ ಎಕ್ಸ್ಟರ್ನಲ್ ಡಿಸಿಪ್ಲಿನ್, ನಿಯಮ ಇಂಟರ್ನಲ್ ಡಿಸಿಪ್ಲಿನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆಸನ ಪೋಸ್ಚರ್, ಮೆಡಿಟೇಷನ್ ಸೀಟ್, ನಾವು ಕೂತ್ಕೊಳ್ಳುವ ಪೋಸ್ಚರ್. ಪ್ರಾಣಾಯಾಮ ಬ್ರೀತ್ ಕಂಟ್ರೋಲ್. ಪ್ರತ್ಯಾಹಾರ ಅಂದ್ರೆ ವಿಡ್ರಾವಲ್ ಆಫ್ ಸೆನ್ಸಸ್, ಅಂದ್ರೆ ಎಲ್ಲ ಇಂದ್ರಿಯಗಳನ್ನು ನಾವು ತೆಗೆಯೋದು. ಧಾರಣ ಕಾನ್ಸಂಟ್ರೇಷನ್. ಧ್ಯಾನ ಮೆಡಿಟೇಟಿವ್ ಅಬ್ಸಾರ್ಪ್ಷನ್. ಸಮಾಧಿ ಫೈನಲಿಗೆ ಸಮಾಧಿ ಯೂನಿಯನ್ ಇಂಟಿಗ್ರೇಷನ್. ಗೋಲು ಸಮಾಧಿ ಆಗ್ಲಿಕ್ಕೆ. ಆದ್ರೆ ಈಗ ಎಂತ ಆಗಿದೆ ಅಂದ್ರೆ ಜನರು ಖಾಲಿ ಯಮ ನಿಯಮ ಮಾಡಿ ಇದಕ್ಕೆ ಹೋಗ್ತಿದ್ದಾರೆ. ಮಾಡುವಾಗ ಎಲ್ಲ ಮಾಡ್ಬೇಕು, ಖಾಲಿ ಯಮ ನಿಯಮ ಮಾಡಿ ಎಕ್ಸರ್ಸೈಸ್ ಮಾಡಿ ಇಲ್ಲಿಗೆ ಹೋಗುದಲ್ಲ. ಯಮ ನಿಯಮ ಮಾಡ್ತಾರೆ, ಎಷ್ಟು ಮಾಡ್ತಾರೆ, ಮತ್ತೆ ಡೈರೆಕ್ಟ್ ಸಮಾಧಿ ಅಂತೆ. ಇದು ಜನರು ಇದನ್ನು ಬಿಡ್ತಾರೆ, ಇದನ್ನು ಬಿಡ್ತಾರೆ ಜಸ್ಟ್ ಇದಕ್ಕೆ. ಈಗ ಹೇಗೆ ಅಂದ್ರೆ ಜನರು ಯಮ ನಿಯಮ ಆಸನ ಪ್ರಾಣಾಯಾಮ ಫುಲ್ ಮಾಡುದಿಲ್ಲ. ಮತ್ತೆ ಸಮಾಧಿ ಆನ್ ವಾಟ್? ಸಮಾಧಿ ಆನ್ ಕೃಷ್ಣ. ನೋಡಿ, ಚಕ್ರ, ಯಮ ನಿಯಮ ಆಸನ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಎಲ್ಲ ಮಾಡ್ಬೇಕು 8 ಕೂಡ. ಮತ್ತೆ ಸಮಾಧಿ ದೇವರ ಮೇಲೆ. ಯಮ ಅಂದ್ರೆ ಎಂತ? He should live alone in a secluded place and should always carefully control his mind. ಅಂದ್ರೆ ಯಾರು ಇಲ್ಲದ ಜಾಗದಲ್ಲಿ ಇರ್ಬೇಕಂತೆ. ಮತ್ತೆ ಅವ ಒಂದು ಮೈಂಡ್ ಅನ್ನು ಕಂಟ್ರೋಲ್ ಮಾಡ್ಬೇಕು. ನಿಯಮ ಅಂದ್ರೆ ಎಂತ? ಟೆಂಪರೇಟ್ ಇನ್ ಹಿಸ್ ಹ್ಯಾಬಿಟ್ಸ್ ಆಫ್ ಈಟಿಂಗ್, ಸ್ಲೀಪಿಂಗ್, ವರ್ಕಿಂಗ್ ಅಂಡ್ ರಿಕ್ರಿಯೇಷನ್. ಅಂದ್ರೆ ನಿಯಮ ಅಂದ್ರೆ ತಿನ್ನುವುದರಲ್ಲಿ, ಮಲಗುವುದರಲ್ಲಿ, ಕೆಲಸದಲ್ಲಿ, ಮತ್ತೆ ರಿಕ್ರಿಯೇಷನ್ ಅಂದ್ರೆ ನಮ್ದು ಎಂತ, ನಾವು ಬೆಳಿಗ್ಗೆ ಚಟುವಟಿಕೆ ಎಲ್ಲ ಮಾಡ್ತೇವಲ್ಲ ಅದು ಇದರಲ್ಲಿ ಕಂಟ್ರೋಲ್ ಇರ್ಬೇಕಂದ್ರೆ. ಜಾಸ್ತಿ ತಿನ್ನುವುದು, ಜಾಸ್ತಿ ಅಂತ ಹೇಳುದು, ಟೂ ಮಚ್ ರಿಕ್ರಿಯೇಷನ್ ಮಾಡುದು, ಇಟ್ ಈಸ್ ನಾಟ್ ಗುಡ್. ಹಾಗೆ ಜಾಸ್ತಿ ಮಲಗುವುದು ಮತ್ತೆ ಜಾಸ್ತಿ ಕೆಲಸ ಮಾಡುವುದು, ಇಟ್ ಶುಡ್ ಬಿ ಟೆಂಪರೇಟ್ ಇನ್ ಈಸ್ ಹ್ಯಾಬಿಟ್ಸ್. ಎಲ್ಲವ ಒಂದು ಕಂಟ್ರೋಲ್ ಅಲ್ಲಿ ಇರ್ಬೇಕು. ಆಸನ ಅಂದ್ರೆ ಎಂತ? ಆಸನ ಲೇ kusha grass on the ground and then cover it with deer skin. She should neither be too high nor too low and should be situated in a sacred place. ಅಂದ್ರೆ ಇದರ ಅರ್ಥ ಅಂದ್ರೆ ಕುಶಾ ಗ್ರಾಸ್ ಅಂದ್ರೆ ಗ್ರಾಸ್, ಧ್ಯಾನ ಮಾಡುವಾಗ ಗ್ರಾಸ್ ಇರ್ಬೇಕಂತೆ. ಮತ್ತೆ ಗ್ರಾಸ್ ಆನ್ ದಿ ಗ್ರೌಂಡ್ ಅಲ್ಲಿ ಗ್ರಾಸ್ ಇರ್ಬೇಕಂತೆ. ದೆನ್ ಕವರ್ ಇಟ್ ವಿತ್ ಡಿಯರ್ ಸ್ಕಿನ್. ಜಿಂಕೆಯ ಚರ್ಮ, ಡಿಯರ್ ಸ್ಕಿನ್. ಮತ್ತೆ ಅದು ಸೀಟ್, ದ ಸೀಟ್ ಶುಡ್ ನೈದರ್ ಬಿ ಟೂ ಹೈ ನಾಟ್ ಟೂ ಲೋ. ಜಾಸ್ತಿ ಎತ್ತರ ಕೊಡಲ್ಲ, ಜಾಸ್ತಿ ತಗ್ಗು ಕೊಡಲ್ಲ, ಆ ಪೊಸಿಷನ್ ಅಲ್ಲಿ ಇರ್ಬೇಕು. ಮತ್ತೆ ಅದು ಒಂದು ಪವಿತ್ರವಾದ ಜಾಗದಲ್ಲಿ ಇರ್ಬೇಕಂದ್ರೆ. ಒನ್ ಶುಡ್ ಹೋಲ್ಡ್ ಒನ್ಸ್ ಬಾಡಿ, ನೆಕ್ ಅಂಡ್ ಹೆಡ್ ಡೈರೆಕ್ಟ್ ಇನ್ ಸ್ಟ್ರೇಟ್ ಲೈನ್. ಎಂತ ಅಂದ್ರೆ ಒಂದು ದೇಹ, ಕುತ್ತಿಗೆ ಮತ್ತೆ ತಲೆ ಇದು ಸ್ಟ್ರೈಟ್ ಲೈನ್ ಅಲ್ಲಿ ಇರ್ಬೇಕಂತ. ಅಂಡ್ ಸ್ಟೇರ್ ಸ್ಟಡಿಲಿ ಅಟ್ ದ ಟಿಪ್ ಆಫ್ ದಿ ನೋಸ್. Thus, with the unagitated, subdued mind, devoid of fear, completely free from sex life, one should meditate upon me. ಇದು ಕೃಷ್ಣ ಹೇಳುದು. ಇದನ್ನೆಲ್ಲ ಡಿವೈಡ್ ಮಾಡಿ ಕಂಪ್ಲೀಟ್. ಪ್ರಾಣಾಯಾಮ, ಪ್ರಾಕ್ಟೀಸ್ stopping the movement of the outgoing breath into the incoming and incoming breath into the outgoing, and the attain in trance and obtain and remain and last remain in trance. ಪ್ರತ್ಯಾಹಾರ ಅಂದ್ರೆ cessation of material existence. ಧಾರಣ, disciplines his mental activities and
becomes situated in transcendence and divide all material desires. ಅಂದ್ರೆ ಟ್ರಾನ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಧಾರಣ ಅಂದ್ರೆ ಎಲ್ಲ ನಮ್ದು ಮೆಂಟಲ್ ಆಕ್ಟಿವಿಟಿ ಅನ್ನು ನಾವು ಡಿಸಿಪ್ಲಿನ್ ಮಾಡಿ ಯಾವುದೇ ಭೌತಿಕ ಇಚ್ಛೆಯನ್ನು ಇರಬಾರ್ದಂತೆ. is said to have attained yoga. Jnana, as a lamp in a windless place, does not waver, so the transcendentalist whose mind is controlled remains always steady in his meditation on the transcendent self. As a lamp in a windless, ಈ ಗಾಳಿಯಲ್ಲಿ ಲ್ಯಾಂಪ್ ಹೇಗಿರ್ತದೆ ಆ ತರ place does not waver, so the transcendentalist whose mind is controlled, ಆ ಧ್ಯಾನದಲ್ಲಿ ಫುಲ್ ಎಂತ ಹೇಳುದು ಕಂಟ್ರೋಲ್, remains always steady in his meditation. Last ಗೆ samadhi, one is never shaken even in the midst of greatest difficulty. This indeed is actual freedom from all miseries arising from material contact. Last ಗೆ ಫೈನಲ್ ಆಗಿ ಸಮಾಧಿ ಆಗೋದು. ಸಮಾಧಿ ಆಗೋದು ಕೃಷ್ಣನ ಮೇಲೆ. ಇದು ಹೇಳ್ತಾ ಇದ್ದಾನೆ, ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ. ಈಗ ನಾವು ಹೇಳಿದ್ದೇವೆ ಇದು ಈಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಲಾಸ್ಟ್ ಸಮಾಧಿ. ಈ ಯೋಗದ ಬಗ್ಗೆ ವಿವರಿಸಿದ್ದಾರೆ. ಮತ್ತೆ ಕಡೆಗೆ ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ. ಈಗ ನಿಮ್ಮಲ್ಲಿ ಪ್ರಶ್ನೆ, ಈಗ ಇದು ಅರ್ಜುನ, ಅರ್ಜುನ ಒಬ್ಬ ಗ್ರೇಟ್ ವಾರಿಯರ್, ಅಂದ್ರೆ ಒಂದು ಎಂತ ಹೇಳುದು, ತುಂಬಾ ಎಂತ ಹೇಳುದು, ಎಲ್ಲ ವಿದ್ಯೆ ಬಲ್ಲವ, ಅಂದ್ರೆ ಸಂಪೂರ್ಣ ವಿದ್ಯೆ ಬಲ್ಲವ. ನೋಡಿ, ಇದು ಶಿವನೊಟ್ಟಿಗೆ, ಇದು ನರನಾರಾಯಣ ಋಷಿ, ಇದು ಸತ್ಯಯೋಗದಲ್ಲಿ, ಇದು ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ಅಂದ್ರೆ ಕೃಷ್ಣಂದು ಇಟರ್ನಲ್ ಅಸೋಸಿಯೇಟ್ ಯಾರು? ಅರ್ಜುನ. ಯಾವಾಗೆಲ್ಲ ಕೃಷ್ಣ ಬರ್ತಾನೆ ಆಗ ಅರ್ಜುನ ಬರ್ತಾನೆ, ಆದ್ರೆ ಅರ್ಜುನನಿಗೆ ಅದೆಲ್ಲ ನೆನ್ಪಿರುವುದಿಲ್ಲ, ಅದು ಕೃಷ್ಣನಿಗೆಲ್ಲ ನೆನ್ಪಿರ್ತದೆ. ಇದು ನರನಾರಾಯಣ ಋಷಿ ಅಂದ್ರೆ ನರ ಅಂದ್ರೆ ಅರ್ಜುನ, ಹಾಗಾಗಿ ಅವ ಎಂತ ಹೇಳ್ತಿದ್ದಾನೆ ನೋಡುವ. ಇದೆಲ್ಲ ಹೇಳಿದ ಮೇಲೆ ಅರ್ಜುನ ಹೇಳುದು ಕೃಷ್ಣನಿಗೆ, ಕೃಷ್ಣ ಹೇಳ್ತಾನೆ, ಇದೆಲ್ಲ ವಿವರಿಸ್ತಾನೆ, ಇದು ಮಾಡ್ಬೋದಾ ಅಂತ. ಅದಕ್ಕೆ ಅರ್ಜುನ ಹೇಳುದು, ಚಂಚಲಮಿ ಮನ ಕೃಷ್ಣ ಭ್ರಮಾತಿ ಬಲವ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ದುಷ್ಕರಂ. ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಕುಶ್ಯಬದ್ಧವಾದದ್ದು, ಹಠಮಾರಿ ಮತ ಬಲವಾದದ್ದು, ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಅಂದ್ರೆ ಈಗ ನಾವು ಇದರ ಬಗ್ಗೆ ಧ್ಯಾನದ ಬಗ್ಗೆ ಹೇಳಿದ್ದೇವೆ. ಕೃಷ್ಣ ಹೇಳಿದ್ದಾನೆ ಅರ್ಜುನನಿಗೆ, ಮತ್ತೆ ಲಾಸ್ಟ್ಗೆ ಕೇಳ್ತಿದ್ದಾನೆ, ಅರ್ಜುನ ಹೇಳ್ತಿದ್ದಾನೆ. ಅರ್ಜುನ ಯಾರಂದ್ರೆ, ಅರ್ಜುನ ಗ್ರೇಟ್ ವಾರಿಯರ್, ಯೋಧ, ಗ್ರೇಟ್, ಅತಿ ಒಂದು ಗ್ರೇಟ್ ಆದ ಯೋಧ ಅವ. ಮತ್ತೆ ನಾನು ಅಲ್ಲಿ ತೋರಿಸಿದ್ದೇನೆ, ಈ ಅವ ಸತ್ಯಯುಗದಲ್ಲಿ ನರನಾರಾಯಣ ಋಷಿ ಇಬ್ಬರು ಬಂದಿದ್ರು. ನಾರಾಯಣ ಅಂದ್ರೆ ಕೃಷ್ಣ, ನರ ಅಂದ್ರೆ ಅರ್ಜುನ. ಅವ ಅಷ್ಟು ದೊಡ್ಡವ, ಅವನೇ ಹೇಳ್ತಿದ್ದಾನೆ ನನಗೆ ಆಗುದಿಲ್ಲ ಅಂತ. ಮತ್ತೆ ನಾವೇ ಅಂತ, ನಮ್ಗೆ ಇದು ಮಾಡ್ಲಿಕ್ಕೆ ಆಗ್ತದ ಕಲಿಯುಗಕ್ಕೆ? ಇಲ್ಲ. The blessed Lord said, "O my armed son, for one whose mind is unbridled self-realization, but he whose mind is controlled and who strives." ಅಂದ್ರೆ ಯಾರ್ದು ಒಂದು ಮನಸ್ಸು ಅಂದ್ರೆ ಯಾವುದೇ ಒಂದು ಹೇಳುದು ಫುಲ್ ಕಂಟ್ರೋಲ್ ಅಲ್ಲಿ ಇರ್ತದೆ, ಅವನಿಗೆ ಇದಾಗ್ತದೆ. ಇದು ಮನಸ್ಸು ಕ್ಯಾನ್ ಮೇಕ್ ಮೈಂಡ್ ಎನಿಮಿ ಆಸ್ ವೆಲ್ ಆಸ್ ಫ್ರೆಂಡ್. ಅಂದ್ರೆ ಸ್ನೇಹಿತ ಕೂಡ ಮಾಡ್ಬೋದು, ಶತ್ರು ಕೂಡ ಮಾಡ್ಬೋದು ಮೈಂಡ್ ಅನ್ನು. ಒಬ್ಬ ಸ್ನೇಹಿತ, ಇನ್ನೊಬ್ಬ ಶತ್ರು. ಮನಸ್ಸು ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು
ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸು ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಅಂದ್ರೆ ನಾವು ಮೈಂಡ್ ಅನ್ನು ಹೇಗೆ ಟ್ರೈನ್ ಮಾಡ್ತೇವೆ ಹಾಗೆ ಮೈಂಡ್ ಆಗ್ತದೆ. ಅಂದ್ರೆ ನಮ್ಗೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮೈಂಡ್ ಅನ್ನು ಫ್ರೆಂಡ್ ಆಗಿ ಟ್ರೈನ್ ಮಾಡ್ತೇವೆ. ಅಂದ್ರೆ ನಾವು ಮೈಂಡ್ ಬಗ್ಗೆ ಅಂದ್ರೆ ಮೈಂಡ್ ನಾವು ಹೇಳಿದಾಗ ಕೇಳ್ಬೇಕು. ನಾವು ಅದಕ್ಕೆ ಕೃಷ್ಣ ಪ್ರಜ್ಞೆ ಕೊಟ್ರೆ ಅದು ನಾವು ಇಲ್ಲದ್ರೆಂತ ಮೈಂಡ್ ಅಲ್ಲಿ ಬೇಡದೇ ಬರ್ತದೆ, ಅದು ಮಾಡುವ ಇದು ಮಾಡುವ ಇದು ಮಾಡುವ ಅಂತ. ಹಾಗೆ ಮೈಂಡ್ ಅನ್ನು ಪ್ರಾಪರ್ ಆಗಿ ಟ್ರೈನ್ ಮಾಡ್ಬೇಕು. ನೋಡಿ, ವಾಟ್ ಈಸ್ ದ ಡೆಸ್ಟಿನೇಷನ್ ಆಫ್ ಸಮನ್ ಹೂ ಫೇಲ್ಸ್ ಇನ್ ಅಚೀವಿಂಗ್ ಸಕ್ಸಸ್ ಇನ್ ಯೋಗ? ಇದೆಂತ ಅಂದ್ರೆ, ಈಗ ಎಕ್ಸಾಂಪಲ್ ಒಬ್ಬ ಕೃಷ್ಣ ಪ್ರಜ್ಞೆಗೆ ಬಂದ, ಭಗವದ್ಗೀತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ಮತ್ತೆ ಸ್ವಲ್ಪ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ, ಮತ್ತೆ ಸ್ಟಾಪ್ ಮಾಡಿದ, ಮತ್ತೆ ವಾಪಸ್ ಅವ ಒಂದು ಭೌತಿಕ ಇದರಲ್ಲಿ ಇಂದ್ರಿಯಗಳಲ್ಲಿ ತೊಡಗಿದ, ಬೇಡದ ಚಟುವಟಿಕೆಯಲ್ಲಿ ತೊಡಗಿದ. ಆದ್ರೆ ಇಲ್ಲಿ ಹೇಳುದು, ಕೃಷ್ಣ ಹೇಳುದು ಏನು ಲಾಸ್ ಇಲ್ಲ ಅಂತೆ ಹಾಗೆ ಮಾಡಿದವನಿಗೆ. ಎಂತ ಇಲ್ಲಿ ನೋಡಿ, ವಾಟ್ ಇಸ್ ದ ಡೆಸ್ಟಿನೇಷನ್ ಆಫ್ ಸಮನ್ ಹೂ ಫೇಲ್ಸ್ ಇನ್ ಅಚೀವಿಂಗ್ ಸಕ್ಸಸ್ ಇನ್ ಯೋಗ? ಯಾರು ಸ್ವಲ್ಪ ಸಮಯ ಮಾಡಿ ಮತ್ತೆ ಸ್ಟಾಪ್ ಮಾಡುದಾನೆ ಅವನಿಗೇನು ಲಾಸ್ ಇಲ್ಲ, ಅಲ್ಲಿ ಕೃಷ್ಣನ ಅಕೌಂಟ್ ಅಲ್ಲಿ ಬೀಳ್ತದೆ, ಅವನಿಗೆ ಲಾಸ್ ಇಲ್ಲ. After many years of enjoyment on the planets of pious living entities, he is born into the family of righteous people, in family of rich aristocracy. ಅಂದ್ರೆ ನೆಕ್ಸ್ಟ್ ಒಂದವ ಎಂತ ಹೇಳುದು, ಒಳ್ಳೆ ಒಂದು ಕುಟುಂಬದಲ್ಲಿ ಹುಡ್ತಾನೆ, ಮತ್ತೆ ಶ್ರೀಮಂತ ಕುಟುಂಬದಲ್ಲಿ ಹುಡ್ತಾನೆ ಅಂತ. ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಇಲ್ಲಿ ಕೃಷ್ಣ ಹೇಳುದು, he takes his birth in a family transcendentalists who are surely great in wisdom. Really such a birth is rare in this world. ಅಂದ್ರೆ ಭಕ್ತರ ಕುಟುಂಬದಲ್ಲಿ ಹುಡ್ತಾನೆ ಅಂತ. ನೆಕ್ಸ್ಟ್ ಸತ್ರು ಕೂಡ ಏನು ಲಾಸ್ ಇಲ್ಲ ಅಂತ. ಅಂದ್ರೆ ಸ್ವಲ್ಪಮಪಿ ಧರ್ಮಸ್ಯ ತ್ರಾಯತ ಮಯತೋ ಭಯ, ಸ್ವಲ್ಪ ನೀವು ಭಕ್ತಿ ಮಾಡಿದ್ರು ಕೂಡ ಅದು ಲಾಸ್ ಏನಿಲ್ಲ ಕೃಷ್ಣ ಭಜನೆ. ಶ್ರೇಷ್ಠ ಯೋಗಿ ಯಾರು? ಇದು ನಾರದ ಮುನಿ. ನಾರದ ಮುನಿ ಶ್ರೇಷ್ಠ ಯೋಗಿ. All other yogas are progression towards the destination of Bhakti Yoga. ನೋಡಿ ಇಲ್ಲಿ ಲೈನ್ ಅಲ್ಲಿ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಫೈನಲ್ ಭಕ್ತಿ ಯೋಗ. ಇದೆಲ್ಲ ನಾವು ಮಾಡುದು ಅಲ್ಟಿಮೇಟ್ ಆಗಿ ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೆ? ಕೃಷ್ಣನನ್ನು ಪ್ಲೀಸ್ ಮಾಡ್ಲಿಕ್ಕೆ. ಸೊ ಅಲ್ಟಿಮೇಟ್ ಏಮ್ ಈಸ್ ಟು ಪ್ಲೀಸ್ ಕೃಷ್ಣ. ಯಾವುದೇ ಯೋಗ ಮಾಡ್ಲಿ, ಆದ್ರೆ ಈಗ ಕರ್ಮಯೋಗ ನಮ್ದು ಕೆಲಸ, ಮತ್ತೆ ಇದು ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಯಾವುದೇ ಯೋಗ ಮಾಡಿ ಅಲ್ಟಿಮೇಟ್ ಏಮ್ ಇಸ್ ಟು ಪ್ಲೀಸ್ ಕೃಷ್ಣ. ಯಾರು ಸದಾ ನನ್ನಲ್ಲಿಯೇ ಇರುವನೋ ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು, ಅವನ್ನೇ ಎಲ್ಲಾ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು, ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನು. ಇದು ನನ್ನ ಅಭಿಪ್ರಾಯ. ನೋಡಿ, ಕೃಷ್ಣನ್ ಹೇಳಿದ್ದಾನೆ, ಯಾರು ಸದಾ ನನ್ನಲ್ಲಿಯೇ ಇರುವನು, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವವನು, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು, ಮತ್ತು ಅವನು ಎಲ್ಲರಿಗಿಂತ ಶ್ರೇಷ್ಠನು. ಇದು ಕೃಷ್ಣನ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಯಾರು ಸತತವಾಗಿ ಕೃಷ್ಣನನ್ನು ಭಜಿಸ್ತಾನೆ ಅವನೇ ಶ್ರೇಷ್ಠವಾದ ಯೋಗಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ಅಂತರಾತ್ಮನ. ಅಂದ್ರೆ ಯಾರು ನನ್ನನ್ನು ಸತತವಾಗಿ ಸತತ ಕೀರ್ತಯಂತೋ ಮಾಂ ಯೇ ಜನ ಪ್ರಿಯುಪಾಸತೆ, ಅಂದ್ರೆ ಯಾರು ಸತತವಾಗಿ ನನ್ನನ್ನು ಭಜಿಸ್ತಾರೆ ಅವನೇ ದೊಡ್ಡ ಯೋಗಿ. ಯೋಗ ಆಧ್ಯಾತ್ಮಿಕ ಅಭ್ಯಾಸ. ನೋಡಿ, ಇದು ಡಿಫ್ರೆಂಟ್ ಯೋಗ ಪ್ರಾಕ್ಟೀಸಸ್ ಫಾರ್ ಡಿಫ್ರೆಂಟ್ ಯೋಗಾಸ್. ಕೃತೆ ಯಜ್ಞಾಯತೋ ವಿಷ್ಣು ತ್ರೇತಾಯತೆ ಯಜತೋ ಮಕೌ ದ್ವಾಪ್ರೇ ಪರಿಚರ್ಯಾಚೋ ಕಲೌ ತದ್ದಾರಿ ಕೀರ್ತನಾತ್. ಸತ್ಯಯೋಗದಲ್ಲಿ ಮೆಡಿಟೇಷನ್. ಈಗ ನಾವು ಧ್ಯಾನ ಎಂತ ತೋರಿಸಿದ್ದೇವೆ, ಅದು ಸತ್ಯಯುಗ.
ಸತ್ಯಯುಗ ಅಂದ್ರೆ ಆಗ ಮನುಷ್ಯನಿಗೆ ಸತ್ಯಯುಗದಲ್ಲಿ ಒಬ್ಬ ಮನುಷ್ಯ 1,00,000 ವರ್ಷ ಬದುಕ್ತಾ ಇದ್ದ. ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿ ಮತ್ತೆ ಅವರಿಗೆ ದೇವರು ಒಲ್ದದ್ದು. ಅಂದ್ರೆ ಆ ಟೈಮಲ್ಲಿ ಸತ್ಯಯುಗ ಅಂದ್ರೆ ಎಲ್ಲರೂ ಸತ್ಯ ಹೇಳುವವರು. ಈಗ ಕಲಿಯುಗದಲ್ಲಿ ಆಗುದಿಲ್ಲ. ಮತ್ತೆ ಆಗ ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿ ಇತ್ತು. 1,00,000 ವರ್ಷ ಜನರು ಬದುಕ್ತಾ ಇದ್ರು. ಮತ್ತೆ ಆಗ ಮೆಡಿಟೇಷನ್, ದೇವರಲ್ಲಿ ಧ್ಯಾನ ಸತ್ಯಯುಗದಲ್ಲಿ. ನೆಕ್ಸ್ಟ್ ತ್ರೇತಾಯುಗ. ತ್ರೇತಾಯುಗದಲ್ಲಿ ಪರ್ಫಾರ್ಮಿಂಗ್ ಎಕ್ಸ್ಪೆನ್ಸಿವ್ ಸ್ಯಾಕ್ರಿಫೈಸಸ್. ಅಂದ್ರೆ ತ್ರೇತಾಯುಗದಲ್ಲಿ ನೆಕ್ಸ್ಟ್ ಸತ್ಯಯುಗ ಆದ್ಮೇಲೆ ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ 1,00,000 ಇದ್ದದ್ದು 10,000 ವರ್ಷ ಆಯ್ತು. 10,000 ವರ್ಷ ಬದುಕುವ ಸ್ಪ್ಯಾನ್. ಆಗ ಯಜ್ಞ, ಇದು ಯಜ್ಞ ಆಗಿತ್ತು. ಯಜ್ಞ ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಜ್ಞ ಅಂದ್ರೆ ಎಲಾಬ್ರೇಟ್ ಅಂದ್ರೆ ಯಜ್ಞ ಅಂದ್ರೆ ಅದಕ್ಕೆ ಬ್ಯಾರಲ್ ಗೀ ಬೇಕಂತೆ. ಬ್ಯಾರಲ್ ಅಂದ್ರೆ ಈಗ ಫಸ್ಟ್ ಆಫ್ ಆಲ್ ಎಲ್ಲರೂ ಹಸುವನ್ನು ಕಡಿತಿದ್ದಾರೆ, ಎಲ್ಲಿ ಬ್ಯಾರಲ್ ಗೀ ಸಿಗೋದು? ನಂದ ಮಹಾರಾಜ್ ಕೃಷ್ಣನ್ ತಂದೆ ಹತ್ರ 8 ಲಕ್ಷ ಹಸು ಇತ್ತು. 8 ಲಕ್ಷ ಹಸು. ಆಗ ಎಂತ ಅಂದ್ರೆ ಯಾರ ಹತ್ರ ಜಾಸ್ತಿ ಹಸು ಉಂಟು ಅವ ಶ್ರೀಮಂತ. ಆತರ ಅಂದ್ರೆ ಅದಕ್ಕೆ ಅಷ್ಟು ನಿಮ್ಗೆ ಇಲಾಬ್ರೇಟ್ ಆಗಿ ನೀವು ಯಜ್ಞ ಮಾಡುದಾದ್ರೆ ನಿಮ್ಗೆ ಅಷ್ಟು ಇದು ಬೇಕು. ಆಹುತಿ ಮಾಡ್ಲಿಕ್ಕೆ ಗೀ ಬೇಕು, ತುಪ್ಪ ಬೇಕು. ಮತ್ತೆ ಆಹುತಿ ಮಾಡುದು ಎಲ್ಲ ಇದ್ರಲ್ಲಿ ಯಾವುದು, ಚಿನ್ನದ ತಟ್ಟೆಯಲ್ಲಿ, ಪಾತ್ರೆಯಲ್ಲಿ. ಈಗ ಫಸ್ಟ್ ಆಫ್ ಆಲ್ ಚಿನ್ನ ಒಂದು ಭಗವಂತನಿಗೆ ಸಣ್ಣ ಚಿನ್ನ ಆಗ್ಲಿಕ್ಕೆ ಈಗ ಕಲಿಯುಗದಲ್ಲಿ ಆಗುದಿಲ್ಲ. ದೊಡ್ಡ ದೊಡ್ಡ ಪಾತ್ರೆ ಚಿನ್ನದೇ ವೆಸಲ್ ತ್ರೇತಾಯುಗದಲ್ಲಿ. ನೆಕ್ಸ್ಟ್ ದ್ವಾಪರ ಯುಗದಲ್ಲಿ ಅರ್ಚನ ಅಂದ್ರೆ ಮತ್ತೆ ದ್ವಾಪರ ಯುಗದಲ್ಲಿ 10,000 ಇದ್ದದ್ದು 1,000 ವರ್ಷ ಆಯ್ತು. 10,000 ಇದ್ದದ್ದು ಸತ್ಯಯುಗದಲ್ಲಿ 1,00,000 ವರ್ಷ ಇತ್ತು. ತ್ರೇತಾಯುಗದಲ್ಲಿ 10,000 ವರ್ಷ ಆಯ್ತು. ಮತ್ತೆ ದ್ವಾಪರ ಯುಗದಲ್ಲಿ 1,000 ವರ್ಷ ಆಯ್ತು. ಆಗ ಅರ್ಚನ ಅಂದ್ರೆ ಈಗ ನಾವು ಜಗನ್ನಾಥಪುರಿಯಲ್ಲಿ ನೋಡ್ತೇವೆ, ಮತ್ತೆ ತಿರುಪತಿಯಲ್ಲಿ, ಶ್ರೀರಂಗಮಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ. ಮತ್ತೆ ಇಲಾಬ್ರೇಟ್ ಅಂದ್ರೆ ಅರ್ಧ ಗಂಟೆಗೆ ದೇವರಿಗೆ ನೈವೇದ್ಯ ಕೊಡ್ಬೇಕು, ಅರ್ಧ ಗಂಟೆಗೆ ದೇವರಿಗೆ ಅರ್ಚನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಅದು ಈ ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ. ಅಂದ್ರೆ ಇಟ್ ಈಸ್ ಮೆಂಟ್ ಫಾರ್ ದ್ವಾಪರ ಯುಗ. ನೆಕ್ಸ್ಟ್ ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದೇವರು ಈ ಮಂತ್ರದಲ್ಲಿ ಇದ್ದಾರೆ ಕಲಿಯುಗದಲ್ಲಿ. ಇದು ಚೈತನ್ಯ ಮಹಾಪ್ರಭು 500 ವರ್ಷ ಮುಂಚೆ ಇವರೇ ಈ ನಮ್ದು ಈ ಮೂವ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಚೈತನ್ಯ ಮಹಾಪ್ರಭು ಕೃಷ್ಣ ಹಿಮ್ಸೆಲ್ಫ್, ತುಷಾ ವರ್ಣಂ ಲಿಫ್ಟ್ ಅಂಡ್ ಸ್ಟೇರ್ ಕೇಸ್. ನೋಡಿ ಹೇಗೆ ಅಂದ್ರೆ, ಈಗ ಒಂದು ಲಿಫ್ಟ್ ಉಂಟು, ಒಂದು ಸ್ಟೇರ್ ಕೇಸ್ ಉಂಟು. ಈಗ ಲಿಫ್ಟ್ ಅಲ್ಲಿ ಹೋದ್ರೆ ನೀವು ಒಂದು 10ನೇ ಮಾಳಿಗೆಗೆ ರಪ್ಪ ಹೋಗ್ತೀರಿ. ಅದು ಸ್ಟೇರ್ ಕೇಸ್ ಅಲ್ಲಿ ನಿಮ್ಗೆ ತುಂಬಾ ಟೈಮ್ ಇರ್ತದೆ. ಅದೇ ರೀತಿಯಲ್ಲಿ ಉಳಿದ ಪ್ರೊಸೆಸ್ ಅಲ್ಲಿ ಬರ್ತಾ ಆಗುದಿಲ್ಲ. ಇದು ಎಂತ ಅಂದ್ರೆ ಕಲಿಯುಗಕ್ಕೆ ನಾಮ ಸಂಕೀರ್ತನ ಮಾತ್ರ. ನಾಮ ಸಂಕೀರ್ತನ ನೀವು ಮಾಡಿದ್ರೆ ಲಿಫ್ಟ್ ಅಲ್ಲಿ ಹೋದಾಗೆ ರಪ್ಪ ನಿಮ್ಗೆ ಬೆನಿಫಿಟ್ ಸಿಗ್ತದೆ. ಮಂತ್ರ ಎಂದರೆ ಏನು? ಮನ್ ಪ್ಲಸ್ ತ್ರ. ಮನ್ ಅಂದ್ರೆ ಮೈಂಡ್, ತ್ರ ಅಂದ್ರೆ ಡೆಲಿವರ್. ಮಂತ್ರ ಅಂದ್ರೆ ಮನ್ ಅಂದ್ರೆ ಮೈಂಡ್, ತ್ರ ಅಂದ್ರೆ ಡೆಲಿವರ್. ಜಪ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಂಕೀರ್ತನೆ ಹರೇ ಕೃಷ್ಣ 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 ಹರೇ ಹರೇ. ನಾನಾಗ ಮಾಡಿದಲ್ಲ ಅದು ಸಂಕೀರ್ತನೆ. ಜಪ ಅಂದ್ರೆ ಇಂಡಿವಿಜುವಲ್. ಸಂಕೀರ್ತನೆ ಅಂದ್ರೆ ಎಲ್ಲರೂ ಒಟ್ಟು ಸೇರಿ ಮಾಡುವಂಥದ್ದು. ಜಪ ಅಂದ್ರೆ ನಾವು ಒಬ್ಬರೇ ಕೂತ್ಕೊಂಡು ಮಾಡುದು. ಸಂಕೀರ್ತನೆ ಅಂದ್ರೆ ಎಲ್ಲರೂ ಸೇರಿ ಮಾಡುವಂಥದ್ದು.
ಇದು ಧರ್ಮ ಗ್ರಂಥದ ಉಲ್ಲೇಖಗಳು. ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದು ಇದೆಲ್ಲ ಶಾಸ್ತ್ರದಲ್ಲಿ ಉಂಟು. ಇಲ್ಲದ್ರೆ ನಾವು ನಮ್ದು ಓನ್ ಹೇಳುವುದಿಲ್ಲ, ಎಲ್ಲ ಇದರಲ್ಲಿ ರೆಫರೆನ್ಸೇ, ಸ್ಕ್ರಿಪ್ಚರಲ್ ರೆಫರೆನ್ಸಸ್. ದ್ವಾಪರ ಯಜ್ಞೆ ವಿಷ್ಣು ಐಚರಸ್ತु ಕೇವಲೌ ಕಲೌ ತು ನಾಮ ಮಂತ್ರ ಪೂಜತೆ ಭಗವಾನ್ ಹರಿ. In the age of Kali, people should simply chant the holy name of the Supreme Personality of Godhead. ಅಂದ್ರೆ ಕಲಿಯುಗದಲ್ಲಿ ನಾವು ದೇವರ ನಾಮದಲ್ಲಿ ನಾಮ ಹೇಳುವುದಲ್ಲಿ ನಮ್ಗೆ ಎಲ್ಲವೂ ಸಿಗ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇಡೀ ಷೋಡಗನಾಮನಾಂ ಕಲಿ ಕಲ್ಮಶನಾಶನಾಂ ನಾಥಾ ಪರತರೋಪಾಯ ಸರ್ವ ವೇದೇಶು ಧ್ಯಾಯತೆ. ಅಂದ್ರೆ ಈ ಒಂದು 16 ನಾಮದಲ್ಲಿ ಪೂರ್ತಿ ಕಲಿ ಕಲ್ಮಶನಾಶನ ಆಗ್ತದೆ. ಮತ್ತೆ ನಾಥಾ ಪರತರೋಪಾಯ, ಬೇರೆ ಯಾವುದು ಉಪಾಯ ಇಲ್ಲ. ಸರ್ವ ವೇದೇಶು ಧ್ಯಾಯತೆ ಅಂದ್ರೆ ಎಲ್ಲ ವೇದಗಳು ಅದನ್ನೇ ಹೇಳ್ತಾ ಉಂಟು. ಇದು ಚೈತನ್ಯ ಮಹಾಪ್ರಭು. ಇದು ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಪ್ರಭು, ಇದೆಲ್ಲ ಅವರ ಸಂಗಡಿಗರು. 500 ವರ್ಷ ಮುಂಚೆ ಅವರೇ ಸಂಕೀರ್ತನ ಯಜ್ಞವನ್ನು ಅವರು ಪ್ರಾರಂಭಿಸಿದರು. ಯಜ್ಞ ಜಪೋ ಯಾಜಿ ಅಸ್ಮಿ. Of sacrifices I am the chanting of the holy name. ಜಪ ಕೃಷ್ಣ ಹೇಳುದು. ಜಪದಲ್ಲಿ ಕೃಷ್ಣ ನಾಮದಲ್ಲಿ ಕೃಷ್ಣ ಇದ್ದಾನೆ ಭಗವಂತನು. ಮತ್ತೆ ಡೂಸ್ ಆಫ್ ಚಾಂಟಿಂಗ್ ಏನೆಲ್ಲ ಮಾಡ್ಬೇಕಂತ. ಮೊದಲಿಗೆ ಪಂಚತತ್ವ ಮಂತ್ರ ಜಪ ಮಾಡೋ ಮುಂಚೆ ಮಾಡ್ಬೇಕು. ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತರು, ಅದನ್ನು ಹೇಳಿ ಮತ್ತೆ ನಾವು ಜಪ ಸ್ಟಾರ್ಟ್ ಮಾಡ್ಬೇಕು. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತ ವೃಂದ. ಮತ್ತೆ ಯಾವಾಗಲೂ ಜಪ ಮಾಡುವಾಗ ಕೇಳುವಾಗಿ ಜಪ ಮಾಡ್ಬೇಕು. ಅಂದ್ರೆ ನಾವು ಹೇಳುವುದನ್ನು ನಾವು ಕೇಳ್ಬೇಕು. ಅಂದ್ರೆ ನಾವು ಕೇಳುವಷ್ಟು ನಾವು ಜೋರಾಗಿ ಜಪ ಮಾಡ್ಬೇಕು. ಮತ್ತೆ ಎಲ್ಲ ನಾಮಗಳನ್ನು ಸ್ಪಷ್ಟವಾಗಿ ಜಪಿಸ್ಬೇಕು. ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ನಾವು ಎಲ್ಲವ ಮಂತ್ರವನ್ನು ಸ್ಪಷ್ಟವಾಗಿ ಹೇಳ್ಬೇಕು. ಫಾಸ್ಟ್ ಹೇಳುದು ಹರೇ ಕೃಷ್ಣ ಹಾಗೆ ಹೇಳುದಲ್ಲ, ಒಂದು ಎಲ್ಲ ನಾವು ಕೇಳುವಾಗೆ ಹೇಳ್ಬೇಕು. ಮತ್ತೆ ಜಪ ಮಾಡುವಾಗ ಅದಕ್ಕೆ ಒಂದು ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಚಾಂಟ್ ವಿತ್ ರೆಸ್ಪೆಕ್ಟ್, ಡಿವೋಷನ್ ಅಂಡ್ ಕಾನ್ಸಂಟ್ರೇಷನ್. ಭಕ್ತಿಯಿಂದ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು, ಗೌರವ ಕೊಟ್ಟು, ಮತ್ತೆ ಪೂರ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ಬೇಕು. ಮತ್ತೆ ಎಲ್ಲಿ ಬೇಕಾದ್ರೂ ನಾವು ಜಪ ಮಾಡ್ಬೋದು. ಕೂತ್ಕೊಂಡು ಮಾಡ್ಬೋದು, ನಡ್ಕೊಂಡು ಮಾಡ್ಬೋದು, ಯಾವ ಡೈರೆಕ್ಷನ್ ಫೇಸ್ ಮಾಡಿ ಕೂಡ ಮಾಡ್ಬೋದು. ಯು ಕ್ಯಾನ್ ಚಾಂಟ್ ಇನ್ ಎನಿ ಪ್ಲೇಸ್, ಸಿಟಿಂಗ್ ಆರ್ ವಾಕಿಂಗ್, ಫೇಸಿಂಗ್ ಎನಿ ಡೈರೆಕ್ಷನ್ at any time. However, it is recommended chant during early morning as Brahma Muhurta. ಅಂದ್ರೆ ಯಾವ ಟೈಮ್ ಕೂಡ ಮಾಡ್ಬೋದು. ಆದ್ರೆ ಎಂತ ಹೇಳ್ತಾರೆ ಅಂದ್ರೆ, ಈಗ ಸಮಯವನ್ನು ವಿಂಗಡಣೆ ಮಾಡಿದ್ದಾರೆ. ಈಗ ಬೆಳಿಗ್ಗೆ 3 ಗಂಟೆಯಿಂದ ಒಂದು 10 ಗಂಟೆ ತನಕ ಎಂತ ಅಂದ್ರೆ ಸತ್ವಗುಣ ಇರ್ತದೆ. ಅಂದ್ರೆ ನಾವು ಆಗ ಟೈಮಲ್ಲಿ ಮಾಡಿದ್ರೆ ನಮ್ಗೆ ನೇಚರ್ ಸಪೋರ್ಟ್ ಕೊಡ್ತದೆ, ಸತ್ವಗುಣ ಇರ್ತದೆ. ಹಾಗಾಗಿ ಆಗ ಮಾಡಿದ್ರೆ ಒಳ್ಳೇದಂತ ಶಾಸ್ತ್ರದಲ್ಲಿ ಉಂಟು. ಮತ್ತೆ 10 ರಿಂದ ಸಂಜೆ ತನಕ
ಆಗ ರಜೋಗುಣ ಇರ್ತದೆ, ಮೋಡ್ ಆಫ್ ಪ್ಯಾಷನ್. ಮತ್ತೆ ರಾತ್ರಿ ತಮೋಗುಣ ಇರ್ತದೆ, ಅದಕ್ಕೆ ನಾವು ರಾತ್ರಿ ಮಲಗುದು. ಹಾಗಾಗಿ ಬೆಳಿಗಿನ ಜಾವ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದ್ರೆ ಯಾರು ಬೆಳಿಗ್ಗೆ ಮಾಡಿದವರು ಮತ್ತೆ ಕೂಡ ಮಾಡ್ಬೋದು. ಈಗ ಹರಿದಾಸ್ ಠಾಕೂರ್ ನಿನ್ನೆ ಹೇಳಿದಲ್ಲ, ಅವರು ದಿವಸದಲ್ಲಿ 192 ಮಾಲೆ ಮಾಡ್ತಾ ಇದ್ರು. ಅಂದ್ರೆ ಆಲ್ಮೋಸ್ಟ್ 20 hours ಜಪವೇ ಮಾಡುದು ಅವರು. ಅವರೆಲ್ಲ ನಿತ್ಯ ಸಿದ್ಧರು, ನಮ್ಗೆ ಅವರನ್ನು ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ದು ಇಸ್ಕಾನ್ ಸಂಸ್ಥಾಪಕಾಚಾರ್ಯರಾದಂತಹ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಹೇಳಿದ್ದಾರೆ 16 ರೌಂಡ್ ಮಾಡಿ ಅಂತ. 16 ರೌಂಡ್ ಅಂದ್ರೆ ನಮ್ಗೆ ಒಂದು 2 ಗಂಟೆ ಬೇಕು, ಅದು ಮಾಡಿ ಅಂತ. ಆದ್ರೆ ನಾವು ಸ್ಟಾರ್ಟ್ ಮಾಡುವಾಗ 1 ರೌಂಡ್ ಇಂದ, ಅಂದ್ರೆ 108 ಜಪಮಾಲೆಯನ್ನು, ಅಂದ್ರೆ ಅದಕ್ಕೆ ಒಂದು 10 ನಿಮಿಷ ಹಿಡಿತದೆ, ಅದು ನಾವು ಕಂಟಿನ್ಯೂ ಮಾಡಿದ್ರೆ ಆಯ್ತು. ಮತ್ತೆ ಜಪ ಮಾಡ್ಲಿಕ್ಕೆ ಅಂದ್ರೆ ಉಳಿದಾದ ಎಲ್ಲ ಪ್ರೊಸೆಸ್ಗೆ, ಈಗ ನೀವು ಒಂದು ಪೂಜೆ, ಸತ್ಯನಾರಾಯಣ ಪೂಜೆ ಯಾವ್ದಾದ್ರು ಪೂಜೆ ಮಾಡುದಾದ್ರೆ ನಿಮಗೆ ಅದು ಸ್ನಾನ ಮಾಡಿ ಮಾಡ್ಬೇಕು. ಅದು ಜಪ ಮಾಡ್ಲಿಕ್ಕೆ ಆಗಿಲ್ಲ, ನೀವು ಮಲಗಿ ಎದ್ದು ಕೂಡ ಮಾಡ್ಬೋದು. ಈಗ ನಾವು ಟ್ರೈನ್ ಅಲ್ಲಿ ಯಾತ್ರೆ ಎಲ್ಲ ಮಾಡ್ತೇವೆ, ಆಗ ಅಂದ್ರೆ ನಾವು ರಾತ್ರಿ ಕೂಡ ಮಾಡ್ತೇವೆ, ಬೆಳಿಗ್ಗೆ ಎದ್ದು ಕೂಡ ಮಾಡ್ತೇವೆ. ಅದಕ್ಕೆ ಯಾವುದೇ ಎಂತ ರೆಸ್ಟ್ರಿಕ್ಷನ್ ಇಲ್ಲ. ಯಾಕೆಂದ್ರೆ ಕಲಿಯುಗಕ್ಕೆ ಅದೇ ಒಂದೇ ಸೊಲ್ಯೂಷನ್. ಇಟ್ ಇಸ್ ರೆಕಮೆಂಡೆಡ್ ಚಾಂಟ್ ಬೈ ಕೀಪಿಂಗ್ ಕೌಂಟ್. ಮತ್ತೆ ಎಂತಂದ್ರೆ ಕೆಲವರು ಹೇಳ್ತಾರೆ, ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ, ನಾನು ಕೂಡ ಜಪ ಮಾಡ್ತೇನೆ, ಆದ್ರೆ ಅವ್ರ ಹತ್ರ ಇದು ಜಪ ಬೀಡ್ಸ್ ಇರುವುದಿಲ್ಲ, ಮಣಿ ಇರುವುದಿಲ್ಲ. ಆ ಮಣಿ ಇಲ್ಲದೆ ಇದ್ರೆ ಅದು ಎಂತಂದ್ರೆ ಇಟ್ ಈಸ್ ನಾಟ್ ಆಥರೈಸ್ಡ್. ಅಂದ್ರೆ ಯಾವಾಗ್ಲೂ ಜಪ ಬೀಡ್ಸ್ ಇದ್ದು ನಾವು ಜಪ ಮಾಡಿದ್ರೆ ಅದು ಕರೆಕ್ಟ್. ಹೀಗೆ ಮಾಡಿದ್ರೆ ಅದಕ್ಕೆ ಯಾವಾಗ್ಲೂ ಕೌಂಟ್ ಇರ್ಬೇಕು. ಯಾವುದೇ ನಾವು ಮಾಡುದಾದ್ರೆ ಅದಕ್ಕೆ ಒಂದು ಕೌಂಟ್ ಅಂತ ಇರ್ಬೇಕು. ಡೋಂಟ್ಸ್ ಆಫ್ ಚಾಂಟಿಂಗ್ ದ ಮಹಾಮಂತ್ರ. ಮತ್ತೆ ಅರ್ಧಂಬರ್ಧ ಹೇಳ್ಬಾರ್ದು. ಒನ್ ಶುಡ್ ನಾಟ್ ಚಾಂಟ್ ಓನ್ಲಿ ಎ ಪೋರ್ಷನ್ ಆಫ್ ದಿ ಮಹಾಮಂತ್ರ. ಒನ್ ಶುಡ್ ನಾಟ್ ಚಾಂಟ್ ಆನ್ ದ ಕೃಷ್ಣ ಬೀಡ್ ಆಫ್ ದಿ ಜಪ ಮಾಲಾ. ಕೃಷ್ಣ ಬೀಡ್ ಅಂದ್ರೆ ಇದು ಎಂತ ಹೇಳುದು, ಮೊದಲನೇದು ಅದು ಕೃಷ್ಣ ಬೀಡ್, ಅದ ಮೇಲೆ ನಾವು ಮಾಡಬಹುದು. ಒನ್ ಶುಡ್ ನಾಟ್ ಚಾಂಟ್ ವೈಲ್ ರೀಡಿಂಗ್ ಎ ಬುಕ್ ಆರ್ ನ್ಯೂಸ್ ಪೇಪರ್ ಆರ್ ವಾಚಿಂಗ್ ಎ ಟಿವಿ ಎಕ್ಸೆಟ್ರಾ. ಅಂದ್ರೆ ಕೆಲವರು ಎಂತ ಹೇಳುದು ಅಂದ್ರೆ ಟಿವಿ ನೋಡ್ತಾ ಜಪ ಮಾಡುದು, ಅದೆಲ್ಲ ಕರೆಕ್ಟ್ ಅಲ್ಲ. ಪೇಪರ್ ಓದ್ತಾ, ಭಗವದ್ಗೀತೆ ಓದ್ತಾ, ಅದೆಲ್ಲ ಇಲ್ಲ. ಜಪ ಅಂದ್ರೆ ಖಾಲಿ ಜಪ. ಜಪ ಅಂದ್ರೆ ನಾವು ಜಪ ಮಾಡುವುದು, ಕೇಳುವುದು ನಮ್ಮ ಕಿವಿಯಲ್ಲಿ, ದೇವರನ್ನು ನಾವು ಕರೆಯುವುದು. ಇಟ್ ಇಸ್ ಎ ಕ್ರೈಯಿಂಗ್ ಔಟ್ ಫಾರ್ ಲಾರ್ಡ್. ಕೃಷ್ಣನಿಗೆ ನಾವು ಕರೆಯುವುದು, ಅವರು ಮತ್ತೆ ನಮ್ಮಲ್ಲಿ ಬರ್ತಾರೆ, ಪರಮಾತ್ಮನ ರೂಪದಲ್ಲಿ ಇದ್ದಾರೆ, ಮತ್ತೆ ನಮ್ಗೆ ಡೈರೆಕ್ಷನ್ ಕೊಡ್ತಾ ಹೋಗ್ತಾರೆ. ಜಪ ಮಾಡುವುದರಿಂದ ಪ್ರಯೋಜನಗಳು ಏನು? ಫ್ರೀಡಮ್ ಫ್ರಮ್ ದಿ ರಿಯಾಕ್ಷನ್ಸ್ ಆಫ್ ಸಿನ್. ಅಂದ್ರೆ ಎಂತಂದ್ರೆ ಬೇಡದೆಲ್ಲ ಚಟುವಟಿಕೆ ಮಾಡಿದ್ರೆ, ಅಂದ್ರೆ ಈಗ ಶಾಸ್ತ್ರದಲ್ಲಿ ಹೇಳ್ತಾರೆ ಮಾಂಸಾಹಾರ ಮಾಡಬಾರ್ದು, ಮತ್ತೆ ಜೂಜು ಮಾಡಬಾರ್ದು, ಇದು ಎಂತ ಹೇಳುದು, ಅನೈತಿಕ ಸ್ತ್ರೀ ಹೊತ್ತಿಗೆ ಸಂಬಂಧ ಮಾಡಬಾರ್ದು, ಹೆಂಡತಿ ಅಲ್ಲದೆ ಅನೈತಿಕ ಸ್ತ್ರೀ ಹೊತ್ತಿಗೆ ಯಾರ ಸಂಬಂಧ ಮಾಡಬಾರ್ದು, ಮತ್ತೆ ಹೇಳುದು ಇದು ಆಲ್ಕೋಹಾಲ್ ಡ್ರಿಂಕ್ಸ್ ಇದು ಮಾಡಬಾರ್ದು ಅಂತ. ಹಾಗೆ ಈ 4 ವಿಷಯದಲ್ಲಿ ನಮ್ಗೆ ಫ್ರೀಡಮ್ ಬರ್ತದೆ. ಇದು ನಾವು ಮಾಡಿದ್ರೆ, ಜಪ ಮಾಡಿದ್ರೆ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಬರುವುದಿಲ್ಲ. ಫ್ರಮ್ ಅನ್ವಾಂಟೆಡ್ ಡ್ರೈವ್ಸ್ ಅಂಡ್ ಹ್ಯಾಬಿಟ್ಸ್. ಕೆಲವರಿಗೆಲ್ಲ ಕುಡಿಯುವುದು ಅಭ್ಯಾಸ ಇರ್ತದೆ, ಸ್ಮೋಕ್ ಮಾಡುದು, ಅದೆಲ್ಲ ಈಗ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ, ಯಂಗ್ಸ್ಟರ್ಸ್ ಎಲ್ಲ ಇದು ಅಭ್ಯಾಸ ಇರ್ತದೆ. ಹಾಗಾಗಿ ಈ ಅಭ್ಯಾಸದಿಂದ ನಮ್ಗೆ ಮುಕ್ತನಾಗ್ತೇವೆ ನಾವು. ಮಾನಸಿಕ ಒತ್ತಡದಿಂದ ಬಿಡುಗಡೆ, ಮತ್ತೆ ಮೆಂಟಲ್ ಡಿಸ್ಟರ್ಬೆನ್ಸ್, ಅದರಿಂದ ನಮ್ಗೆ ಬಿಡುಗಡೆ ಸಿಗ್ತದೆ. ಮತ್ತೆ ಪೀಸ್ ಆಫ್ ಮೈಂಡ್. ಈಗ ಎಂತ ಅಂದ್ರೆ ಎಲ್ಲರಿಗೂ ಯಾವುದೇ ಒಂದು ಇದು ಮಾಡ್ಲಿ, ಅವ್ರ ಅಲ್ಟಿಮೇಟ್ ಎಂತಂದ್ರೆ ಅವರಿಗೆ ಪೀಸ್ ಆಫ್ ಮೈಂಡ್ ಬೇಕು. ಜಪ ಮಾಡಿ ಕೀರ್ತನೆ ಮಾಡಿದ್ರೆ ನಿಮ್ಗೆ ಪೀಸ್ ಆಫ್ ಮೈಂಡ್ ಖಂಡಿತ ಸಿಗ್ತದೆ. ಯಾಕಂದ್ರೆ ನಾವು ಇದು ಮಾಡುದಲ್ಲ, ಅಂದ್ರೆ ಎಲ್ಲರಿಗೆ ಅದು ಸಿಗ್ತಾ ಬಂದಿದೆ, ನಮ್ಗೆ ಕೂಡ ಸಿಕ್ಕಿದೆ ಅದು. ಹಾಗಾಗಿ ನಾವು ಸಿಕ್ಕಿದನ್ನು ಹೇಳುದು. ನಿಜವಾದ ಸಂತೋಷ ನೋಡಿ, ಎಲ್ಲರದೊಂದು ಮುಖ ನೋಡಿ, ಎಷ್ಟು ಸಂತೋಷದಲ್ಲಿದ್ದಾರೆ ಅವರು. ಇದು ಬೇರೆ ಯಾವುದರಿಂದ ನಿಮಗೆ ಸಿಗುದಿಲ್ಲ ಸಂತೋಷ, ಎಷ್ಟು ಸಂತೋಷ ಅಂದ್ರೆ ಮುಖ ನೋಡಿ, ಎಷ್ಟು ನಗು ಮುಖ ನೋಡಿ, ಎಲ್ಲರದೊಂದು ಮುಖ ನೋಡಿ, ಮುಖದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ನಮ್ಮ ಮೈಂಡ್ ಅಲ್ಲಿ ಎಂತ ಉಂಟಂತ ಅದು ಮುಖದಲ್ಲಿ ಗೊತ್ತಾಗ್ತದೆ ನೋಡಿ.
ಒಂದು ನಾವಂದ್ರೆ ಯು ಶುಡ್ ಆಲ್ವೇಸ್ ನಮ್ದು ಮುಖ ಹೇಗೆ ಅಂದ್ರೆ ನಾವು ಒಂದು ನಗು ಮುಖ ಇರ್ಬೇಕಂತ ಯಾವಾಗ. ಜ್ಞಾನೋದಯ ಜಪ ಇದು ಹರಿನಾಮ ಸಂಕೀರ್ತನ ಮಾಡಿದ್ರೆ ನಿಜವಾದ ಜ್ಞಾನೋದಯ. ಹರೇ ಕೃಷ್ಣ ಜಪ ಮಾಡುವ ಬಗ್ಗೆ ಜನರು ಏನು ಹೇಳುತ್ತಾರೆ ನೋಡುವ ಈಗ ಒಂದೊಂದು. ಇದು ಜಾರ್ಜ್ ಹ್ಯಾರಿಸನ್, ಇವರು ಬೀಟೆಲ್ ಇದರದ್ದು, ಇವರು ಇದಕ್ಕೆ ತೊಡಗಿದರು ಅಂದ್ರೆ 70s ಅಲ್ಲಿ. ಪ್ರಭುಪಾದ್ ಫಸ್ಟಿಗೆ 65 ಅಲ್ಲಿ ಅಮೆರಿಕಾದಲ್ಲಿ ಮಾಡಿದ್ರು, ಮತ್ತೆ 70s ಅಲ್ಲಿ ಇಂಗ್ಲೆಂಡ್ಗೆ ಹೋದ್ರು. ಆಗ ಇವರು ಬೀಟಲ್ ಗ್ರೂಪ್ ಇದು ಮೇನ್ ಆಗಿದ್ದು ಜಾರ್ಜ್ ಹ್ಯಾರಿಸನ್. ಇವರು ಅಂದ್ರೆ ಎಲ್ಲ ಇವರು ತುಂಬಾ ಫೇಮಸ್. ಇವರು ಇದರಲ್ಲಿ ತೊಡಗಿದರು. ಯಾಕೆಂದ್ರೆ ನಾವು ಒಂದು ಶ್ಲೋಕ ಓದಿದ್ದೇವೆ 3rd ಚಾಪ್ಟರ್ ಅಲ್ಲಿ, ಯದಾ ಯದಾ ಆಚರಿತ ಶ್ರೇಷ್ಠ ತತ್ತ ದೇವತರೋ ಜನ ಸಯತ್ ಪರಮಾನಂ ಕುರುತೆ ಲೋಕಸ್ತತ್ ಅನುವರ್ತದೆ. ಅಂದ್ರೆ ಯಾವಾಗ ಒಬ್ಬ ಈಗ ಒಂದು ಜನರಿಗೆಲ್ಲ ಯಾರು ಒಬ್ಬ ಕ್ರಿಕೆಟ್ ಸ್ಟಾರ್, ಮೇನ್ ಕ್ರಿಕೆಟ್ ಸ್ಟಾರ್ ಈಗ ವಿರಾಟ್ ಕೊಹ್ಲಿ, ಅವ ಎಂತಾದ್ರು ಮಾಡಿದ್ರೆ ಎಲ್ಲ ಮಾಡ್ತಾರೆ. ಈಗ ಎಕ್ಸಾಂಪಲ್ ಎಂತಂದ್ರೆ ರಜನಿಕಾಂತ್ ನ ಒಮ್ಮೆ ತಮಿಳ್ನಾಡಲ್ಲಿ ನಮ್ದು ಕಂಠಿಮಾಲ ತಗೊಂಡ್ರು, ಅವ್ರು ಕೂಡ ತುಂಬಾ ಇನ್ಸ್ಪೈರ್ಡ್. ಆ ಕಂಠಿಮಾಲೆ ತಗೊಂಡು ಕುತ್ತಿಗೆಲ್ಲ ಆಗಿತ್ತು, ಈಗ ನಾನು ಹಾಕಿದಾಗೆ. ಆಗ ತಮಿಳ್ನಾಡಲ್ಲಿ ಎಲ್ಲರೂ ಹಾಕಿದ್ರು. ಹಾಗೆ ಒಬ್ಬ ಎಂತಂದ್ರೆ ಫೇಮಸ್ ಪರ್ಸನ್ ಯಾವಾಗ ಎಂತದ್ದು ಮಾಡಿದ್ರೆ ಅಂದ್ರೆ ಎಲ್ಲರೂ ಫಾಲೋ ಮಾಡ್ತಾರೆ ಆತರ. ಇದು ಹೆನ್ರಿ ಫೋರ್ಡ್. ಹೆನ್ರಿ ಫೋರ್ಡ್ ಫೋರ್ಡ್ ಕಂಪನಿ ಮಾಲಕ. ಅವರು ನಮ್ಮ ಪ್ರಭುಪಾದಿದು ಶಿಷ್ಯರು. ಇವರೀಗ ನಮ್ದು ಮಾಯಾಪುರಲ್ಲಿ ಮಾಯಾಪುರ ಅಂದ್ರೆ ಕೋಲ್ಕತ್ತಾ ಮಾಯಾಪುರ್, ಚೈತನ್ಯ ಮಹಾಪ್ರಭುದು ಬರ್ತ್ ಪ್ಲೇಸ್. ಅಲ್ಲಿ ಈಗ ನಮ್ದು ದೊಡ್ಡ ಒಂದು ಮಂದಿರ ಆಗ್ತಾ ಉಂಟು, ದೊಡ್ಡ ಟೆಂಪಲ್. ಅದಕ್ಕೆ ಈಗ ಆಲ್ಮೋಸ್ಟ್ ಒಂದು more than 500 crores ಟೆಂಪಲ್ ಅದು. ಅದಕ್ಕೆ ಇವರೇ ಮ್ಯಾಕ್ಸಿಮಮ್ ಹಣ ಹಾಕಿದ್ದು ಇವರೇ. ಇವರು ಫೋರ್ಡ್ ಕಂಪನಿದು ಚೇರ್ಮನ್, ಹೆನ್ರಿ ಫೋರ್ಡ್ ಮಗ. ಇವರೆಲ್ಲ ಅನ್ನೇ ಶಾಕ್ವಾಸ್ ಡಚ್ ಮಾಡೆಲ್. ಇವರು ಕೂಡ ಇದಕ್ಕೆ ಸೇರಿದ್ದಾರೆ. ವಿಕಿ ಓವರ್ಟನ್ ಲೀಡಿಂಗ್ ಯುರೋಪಿಯನ್ ಮಾಡೆಲ್. ಇದು ಬ್ರೂಸ್ ಕಿಲನ್ಬರ್ಗ್, ಇವರು ಆರ್ಮಿ ಆಫೀಸರ್. ಮಾರ್ಕೋ ಫೆರಿನಿ, ಇಟಲಿ ಸ್ಟಾಪ್ ಫರ್ನಿಚರ್, ಇವರು ಕೂಡ ಸೇರಿದ್ದಾರೆ. ಡೇವಿಡ್ ವುಲ್ಫ್, ಮಾಸ್ಟರ್ ಆಫ್ ಸೋಷಿಯಲ್ ಸರ್ವಿಸ್ ಪ್ರೋಗ್ರಾಮ್ ಅಟ್ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿ, ರಿಸರ್ಚರ್ ಫಾರ್ ಸ್ಟಡಿಂಗ್ ದ ಎಫೆಕ್ಟ್ಸ್ ಆಫ್ ಚಾಂಟಿಂಗ್ ಹರೇ ಕೃಷ್ಣ ಮಂತ್ರ. ದೊಡ್ಡ ದೊಡ್ಡ ಜನರೆಲ್ಲ ಸೇರಿದ್ದಾರೆ ಇದಕ್ಕೆ. ಪಾಲ್ ಬ್ಲೇರ್, ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್. ರಮೇಶ್ ಲಾಲ್, ಟೊರೆಂಟೊ ಹೆಲ್ತ್ ಸ್ಪಾ ಪ್ರೊಪ್ರೈಟರ್. ನೀವು ಸಹ ಜಪಿಸಬಹುದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತು ಸಂತೋಷವಾಗಿರಿ. ಯಾರ್ದಾದ್ರು ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.
ಹರೇ ಕೃಷ್ಣ, ಒಂದ್ ನಿಮಿಷ. ನಾನೊಂದು ಈ ವಿಷಯಕ್ಕೆ ಯಾರು ನಿಜವಾದ ಯೋಗಿ ಅಂತ ನಿಮ್ಗೆ ಒಂದು ಸಣ್ಣ ಒಂದು ಕಥೆ ಹೇಳ್ತೇನೆ. ಅಂಬರೀಷ್ ಮಹಾರಾಜ್ ಅಂದ್ರೆ ಅವರು ದೊಡ್ಡ ಭಕ್ತ, ಕೃಷ್ಣಂದು ದೊಡ್ಡ ಅಂದ್ರೆ ಬಹಳ ದೊಡ್ಡ ಭಕ್ತ. ಅವರು ಎಂತಂದ್ರೆ ಎಲ್ಲ ಅವ್ರದ್ದು ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ರು, ಆತರ ದೊಡ್ಡ ಭಕ್ತ. ಎಂತಾಯ್ತು ಅಂದ್ರೆ, ಈಗ ನಿನ್ನೆ ಏಕಾದಶಿ, ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಏಕಾದಶಿಯನ್ನು ಪಾಲಿಸ್ತೇವೆ. ಏಕಾದಶಿಯಲ್ಲಿ ಅಂದ್ರೆ 4 ಟೈಪ್ ಇದೆ ಏಕಾದಶಿ ಉಂಟು. ಮೊದಲನೆಯದು ಈಗ ಎಂತಂದ್ರೆ ನಿರ್ಜಲ್ ಅಂದ್ರೆ ನೀರು ಕೂಡ ಕುಡಿಯುವುದಿಲ್ಲ, ಒಂದು ಟೈಪ್. ಅಂದ್ರೆ ಈಗ ಬೆಳಿಗ್ಗೆ ನಿನ್ನೆ 6:15 ಸ್ಟಾರ್ಟ್ ಆಗಿದೆ, ಇವತ್ತು 6 ಗಂಟೆಗೆ ಬಿಡ್ಲಿಕ್ಕೆ ಆಲ್ಮೋಸ್ಟ್ ಒಂದು 24 hours ನೀರು ಕೂಡ ಕುಡಿಯುವುದಿಲ್ಲ. ಇನ್ನೊಂದು ಇದು ಯಾಕಂದ್ರೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅದಕ್ಕೆ ರಿಲೇಟೆಡ್ ಅಂಬರೀಷ್ ಮಹಾರಾಜ್ ಸ್ಟೋರಿಗೆ. ಇನ್ನೊಂದು ಎಂತಂದ್ರೆ ನೀರು ಕುಡಿತಾರೆ, ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜ್ ಅಂದ್ರೆ ಅವ್ರಿಗೆ ಬರೀ ನೀರು ಮಾತ್ರ ಕುಡಿಯುದು. ಒಂದು ಸ್ಟೇಜ್ ನೀರು ಕೂಡ ಕುಡಿಯುದಿಲ್ಲ, ಇನ್ನೊಂದು ಸ್ಟೇಜ್ ಏಕಾದಶಿಗೆ ನೀರು ಕುಡಿತಾರೆ, ಇನ್ನೊಂದು ಸ್ಟೇಜ್ ಅಲ್ಲಿ ಫ್ರೂಟ್ಸ್ ತಿಂತಾರೆ, ಜ್ಯೂಸ್ ಕುಡಿತಾರೆ, ಆ ತರ. ಮತ್ತೆ ಇನ್ನೊಂದು ಸ್ಟೇಜ್ ಅಲ್ಲಿ ವೆಜಿಟೇಬಲ್ಸ್ ಅನ್ನು, ಅಂದ್ರೆ ಎಂತ ಹೇಳುದು, ಜಾಸ್ತಿ ತಿನ್ನುದಿಲ್ಲ, ಅಂದ್ರೆ ಎಂತ ಹೇಳುದು, ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನು ಅದಕ್ಕೆ ಎಂತ ಹೇಳುದು ಸ್ವಲ್ಪ ಮಾತ್ರ ಒಂದು ಹೊತ್ತಿಗೆ ಇದು ರಾ ಆ ತರ ತಿಂತಾರೆ. ಈ ತರ 4 ವಿಂಗಡಣೆ ಉಂಟು. ಆದ್ರೆ ಅಂಬರೀಷ್ ಮಹಾರಾಜ್ ನಿರ್ಜಲ್ ಅಂದ್ರೆ ನೀರು ಕೂಡ ಕುಡಿಯುವುದಿಲ್ಲ. ಏಕಾದಶಿ ವೃತ ಅಂದ್ರೆ ಅವ್ರದ್ದು ಅಂತ ವೃತ. ಹೇಗಾಯ್ತು ಅಂದ್ರೆ, ದುರ್ವಾಸ ಮುನಿ ಅವರ ಇದಕ್ಕೆ ಬಂದ್ರು, ಎಲ್ಲಿಗೆ, ಅವರ ರಾಜ್ಯಕ್ಕೆ ಬಂದ್ರು. ಇವರಂದ್ರೆ ದೊಡ್ಡ ಭಕ್ತರು, ಹಾಗಾಗಿ ಅವರನ್ನು ಸ್ವೀಕರಿಸಿದರು. ಚಂದ ಮಾಡಿ ಅವರನ್ನು ಸ್ವಾಗತಿಸಿದರು ಅವರ ರಾಜ್ಯಕ್ಕೆ. ಸ್ವಾಗತಿಸಿದ ಮೇಲೆ ಅವರು ಅದು ಏಕಾದಶಿ ಆದ ಮೇಲೆ, ಈಗ ಇವತ್ತು ನಮ್ಗೆ ಏಕಾದಶಿ ಬ್ರೇಕಿಂಗ್ ಟೈಮ್ ಬೆಳಿಗ್ಗೆ 6:06ಕ್ಕೆ ಏನಾಯ್ತು ಬೆಳಿಗ್ಗೆ, ಅಂದ್ರೆ ನಮ್ಗೆ ಅದೊಂದು ಟೈಮ್ ಉಂಟು ಹೇಳ್ತದೆ. ಅಂದ್ರೆ 6:06ರಿಂದ 9:07 ಏನಾಯ್ತು, ಆ ಟೈಮ್ ಒಳಗೆ ನಾವು ಅನ್ನ ಎಂತದ್ದು ತಿನ್ಬೇಕು, ಸ್ವಲ್ಪ ಆದ್ರೂ ಬ್ರೇಕ್ ಮಾಡುದು. ಹಾಗೆ ಇವರು ಆ ಟೈಮಿಗೆ ಬ್ರೇಕ್ ಮಾಡೋ ಟೈಮಿಗೆ ಬಂದಿದ್ರು. ಯಾರು? ದುರ್ವಾಸ ಮುನಿ ಬ್ರೇಕ್ ಮಾಡುವಾಗ ಬಂದಾಗ ಅವರು ಹೇಳಿದ್ರು, ನಾನು ಹಾಗಾದ್ರೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ. ಹಾಗೆ ಅವರು ಅಲ್ಲಿಂದ ನದಿ ತೀರಕ್ಕೆ ಹೋದ್ರು ಸ್ನಾನ ಮಾಡ್ಲಿಕ್ಕೆ ಹೋಗಿ, ಇವರೆಂತ ಮಾಡಿದಂದ್ರೆ, ಅದು ಬ್ರೇಕ್ ಟೈಮ್ ಅಲ್ಲ, ಅಂದ್ರೆ ಫಾಸ್ಟ್ ಬ್ರೇಕಿಂಗ್ ಅದು ಟೈಮ್ ಮೀರ್ತಾ ಹೋಯ್ತು, ಅವ್ರು ಬರುದು ಲೇಟ್ ಆಯ್ತು. ಅಂದ್ರೆ ಈಗ ನಮ್ಗೆ ಬೆಳಿಗ್ಗೆ 6:06ರಿಂದ 9:07 ಅಂದ್ರೆ 9:07 ಒಳಗೆ ನಾವು ಎಂತಾದ್ರು ತೆಗಿಬೇಕು. ಮತ್ತೆ ಇವರೆಂತ ಮಾಡಿದಂದ್ರೆ, ಮತ್ತೆ ಅವ್ರ ಭಕ್ತರಾದ ಕಾರಣ ಅತಿಥಿ ದೇವೋಭವ, ಅಂದ್ರೆ ಅತಿಥಿ ಬಂದ ಮೇಲೆ ಊಟ ಮಾಡುದು, ಆ ತರ ಒಂದು ನಿಜವಾಗಿ ಆ ತರ ಸಂಪ್ರದಾಯ ಈಗ ಕೂಡ ಉಂಟು, ನಾವು ಪಾಲನೆ ಮಾಡ್ತೇವೆ. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಅದು ಉಂಟು. ಹಾಗೆ ಅತಿಥಿ ದೇವೋ, ಯಾರಾದ್ರೂ ನಮೀಗ ನಮ್ಮ ಸನ್ಯಾಸಿನವರೆಲ್ಲ ಬಂದ್ರೆ ಅವರು ತಿನ್ನದೆ ನಾವು ತಿನ್ನುವುದಿಲ್ಲ, ಅಂದ್ರೆ ಅತಿಥಿ ದೇವೋ ಅವರು. ಹಾಗೆ ಇವರೆಂತ ಅಂದ್ರೆ, ಇವರ ಮೈಂಡ್ ಅಲ್ಲಿ ಅದಿತ್ತು, ಅವರಿಗೆ ಕೊಟ್ಟು ಮತ್ತೆ ನಾನು ತಿನ್ನುವ ಅಂತ, ಅತಿಥಿಗೆ ಕೊಟ್ಟು ಮತ್ತೆ ನಾನು ತಿನ್ನುವ ಅಂತ. ಹಾಗೆ ಇವರು ಬರ್ಲಿಲ್ಲ ಫಾಸ್ಟ್ ಬ್ರೇಕ್ ಟೈಮ್. ಆದ್ರೆ ಇವರೆಂತ ಆಯ್ತಂದ್ರೆ, ನನ್ಗೆ ನೀರು ಕುಡಿದ್ರೆ ಹೇಗೆ ಅಂದ್ರೆ, ಈಗ ನೀವು ನಿರ್ಜಲ್ ಮಾಡಿದ್ರೆ 24 ಗಂಟೆ ನೀರು ಕೂಡ ಕುಡಿಯುದಿಲ್ಲ, ಮತ್ತೆ ಬೆಳಿಗ್ಗೆ ನೀವು ಫಾಸ್ಟ್ ಬ್ರೇಕ್ ಟೈಮ್ ಅಲ್ಲಿ ನೀರು ಕುಡಿದ್ರೆ ಅದು ಫಾಸ್ಟ್ ಬ್ರೇಕ್ ಅಂತ ಎಲ್ಲ ಅರ್ಥ, ಈಗ ನಿರ್ಜಲ್ ಮಾಡಿದ್ರೆ. ಹಾಗೆ ಅವರು ಆ ರೀತಿಯಲ್ಲಿ ಅವರು ಯೋಚನೆ ಮಾಡಿದ್ರು, ಅಂತಂದ್ರೆ ನಾನು ಅವ್ರು ಬರುವಾಗ ಲೇಟ್ ಆಗ ನಾನು ಸ್ವಲ್ಪ ನೀರು ಕುಡಿತೇನೆ ಅಂತ. ಆದ್ರೆ ದುರ್ವಾಸ ಮುನಿ ಅವರು ದೊಡ್ಡ ಯೋಗಿ, ಅವರಿಗೆ ಎಲ್ಲ ಗೊತ್ತಾಗ್ತದೆ, ಎಲ್ಲ ಅಂದ್ರೆ ನೀರು ಕುಡ್ದದ್ದು ಕೂಡ ಅವರಿಗೆ ಗೊತ್ತಾಗ್ತದೆ, ಅಂತ ಯೋಗಿ. ಇವ್ರು ನೀರು ಕುಡಿದ್ರು, ಮತ್ತೆ ಬರುವಾಗ ಸಿಟ್ಟಲ್ಲಿ ಬಂದ್ರು ದುರ್ವಾಸ ಮುನಿ, ನೀನು ಅತಿಥಿ ಬರದೆ ನೀನು ಹೇಗೆ ಸೇವಿಸಿ ನೀರು ಅಂತ ಅವರಿಗೆ ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ, ನಾನು ಅದಂದ್ರೆ ನೀವು ಫಾಸ್ಟ್ ಬ್ರೇಕ್ ಟೈಮಿಗೆ ಮಾಡ್ಬೇಕಲ್ಲ, ಹಾಗೆಲ್ಲ ಹೇಳಿದ್ರು. ಮತ್ತೆ ಅವ್ರು ಹೇಳಿದ್ರು, ಇವರೇನು ಕೊಲ್ಲಿಕ್ಕೆ ಬಂದ್ರು. ಆದ್ರೆ ಅಂಬರೀಷ್ ಮಹಾರಾಜ್ ದೊಡ್ಡ ಭಕ್ತ. ಅವರ ರಾಜ್ಯದಲ್ಲೇ ಸುದರ್ಶನ ಇತ್ತು, ಕಿಂಗ್ಡಮ್, ಇದು ಸುದರ್ಶನ ಚಕ್ರ. ಸುದರ್ಶನ ಎಂತ ಮಾಡಿದ ಅಂದ್ರೆ, ಅವರನ್ನು ಕೊಲ್ಲಿಕ್ಕೆ ಬರುವಾಗ ಸುದರ್ಶನ ಅವರನ್ನು ಕೊಲ್ಲಿಕ್ಕೆ ಬಂತು ದುರ್ವಾಸ ಮುನಿಯನ್ನು. ದುರ್ವಾಸ ಮುನಿ ಓಡಿದ್ರು ಎಲ್ಲ ಲೋಕಕ್ಕೆ, ಅಂದ್ರೆ ಎಷ್ಟೋ ಸಾವಿರ ವರ್ಷ ಎಲ್ಲೆಲ್ಲ ಹೈಡ್ ಮಾಡಿ, ಅದು ಕೂಡ ಅದು ಬಿಡ್ಲೇ ಇಲ್ಲ ಅಂತೆ. ಮತ್ತೆ ಲಾಸ್ಟ್ಗೆ ಹೋಗಿ ಲಾಸ್ಟ್ ವಿಷ್ಣು ಹತ್ರ ಹೋದ್ರು, ಬ್ರಹ್ಮನ ಹತ್ರ ಹೋದ್ರು, ಶಿವನ ಹತ್ರ ಹೋದ್ರು, ಫೈನಲ್ಗೆ ವಿಷ್ಣು ಹತ್ರ ಹೇಳಿದ್ರು, ನನ್ನನ್ನು ಕ್ಷಮೆ ಮಾಡಿ ಎಂತ ಅದಕ್ಕೆ ಹೇಳಿದ್ರು,
ನಾನು ಕ್ಷಮೆ ಮಾಡಿದ್ರು ಆಗುದಿಲ್ಲ, ನೀನು ಹೋಗಿ ವಾಪಸ್ ಹೋಗಿ ಅಂಬರೀಷ್ ಮಹಾರಾಜಿಗೆ ಅವರಿಗೆ ಸರೆಂಡರ್ ಆಗು, ಅವರಿಗೆ ನೀನು ಅವರ ಅವರಿಗೆ ನೀನು ಸರೆಂಡರ್ ಆಗು ಅಂತ ದುರಾಸಮನಿಗೆ. ಮತ್ತೆ ಅವರು ಬಂದು ಇವರಿಗೆ ಅಡ್ಡ ಬಿದ್ದದ್ದು. ಆಗ ಸುದರ್ಶನ ಅಲ್ಲೇ ನಿಂತಿದ್ದು. ಇದಂದ್ರೆ ಎಷ್ಟು ದೊಡ್ಡ ಯೋಗಿ ಅಂದ್ರೆ ನೋಡಿ, ಇದು ಯೋಗಿ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಸೇವೆಯಲ್ಲಿ, ಅಂದ್ರೆ ಅಂತ ಹಾಗೆ ಯಾರು ಮಾಡ್ತಾರೆ ಅವರಿಗೆ ಕೃಷ್ಣ ಸದಾ ಅವರನ್ನು ಎಂತ ಹೇಳುದು ಪ್ರೊಟೆಕ್ಟ್ ಮಾಡ್ತಾರೆ, ಯಾವುದೇ ಅವರಿಗೆ ಅಪಾಯ ಬರುವುದಿಲ್ಲ. ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಯಾರ್ದಾದ್ರೂ ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ಕೇಳ್ಬೋದು ನಿಮ್ ಪ್ರಶ್ನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ. ಗುರು ಅವ್ರು ಹೇಳಿ. ಹರೇ ಕೃಷ್ಣ. ಪ್ರಭು ನೀವು ಮೈಂಡ್ ಕಂಟ್ರೋಲ್ ಅಂತ ಹೇಳಿದ್ರೆ ಪ್ರಭು, ಅದು ಅರ್ಜುನ ಅಲ್ಲಿ ಕೃಷ್ಣನಿಗೆ ಹೇಳ್ತೇನೆ ನೀವು ಹೇಳಿದ್ರಿ, ಐ ಕಂಟ್ರೋಲ್ ವಿಂಡ್ ಬಟ್ ಐ ಕ್ಯಾನಾಟ್ ಕಂಟ್ರೋಲ್ ಮೈಂಡ್. ಪ್ರಭು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಪ್ರಭು. ಅಂದ್ರೆ ನೋಡಿ, ಅರ್ಜುನ ಅಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಅರ್ಜುನ ಎಂತಂದ್ರೆ ಒಂದು ಶ್ರೇಷ್ಠವಾದ ವಾರಿಯರ್, ಅಂದ್ರೆ ಅವನಿಗೆ ಕಂಪ್ಯಾರಿಸನ್ ಇಲ್ಲ. ಅವಂದ್ರೆ ಎಂತ ಅಂದ್ರೆ ದ್ರೋಣಾಚಾರ್ಯರದು ಒಂದು ಪ್ರಾಪರ್ ಶಿಷ್ಯ, ಅಂದ್ರೆ ಅಷ್ಟು ಎಲ್ಲ ವಿದ್ಯೆ ಗೊತ್ತಿದ್ದವ ಶಿಷ್ಯ. ಮತ್ತೆ ಶಿವನನ್ನೊಮ್ಮೆ ಇದು ಮಾಡಿದ್ದಾನೆ, ಮತ್ತೆ ಅವಂದ್ರೆ ಅಷ್ಟು ನಿಪುಣ. ಮತ್ತೆ ಎಂತ ಹೇಳುದು ಅಂದ್ರೆ, ಇದು ನಾನು ಹೇಳಿದ್ದೇನೆ, ನರನಾರಾಯಣ ಋಷಿದು ಫೋಟೋ ತೋರಿಸಿದ್ದೇನೆ. ಅಂದ್ರೆ ಸತ್ಯಯುಗದಲ್ಲಿ ನರನಾರಾಯಣ ಋಷಿ ಅಂದ್ರೆ, ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ಯಾವಾಗೆಲ್ಲ ಕೃಷ್ಣ ಬರ್ತಾನೆ ಆಗ ಅರ್ಜುನ ಕೃಷ್ಣಂದು ಇಟರ್ನಲ್ ಅಸೋಸಿಯೇಟ್. ಗೊತ್ತಾಯ್ತಾ ಗುರು ಅವರೇ? ಅರ್ಜುನ ಕೃಷ್ಣಂದು ನಿತ್ಯ ಎಂತ ಹೇಳುದು ಇಟರ್ನಲ್ ಅಸೋಸಿಯೇಟ್, ಅವನೊಟ್ಟಿಗೆ ನಿತ್ಯ ಇರುವವ. ಹಾಗಾಗಿ ಆದ್ರೆ ಈಗ ಎಂತಂದ್ರೆ ಅರ್ಜುನನನ್ನು ಬ್ರಹ್ಮೆಗೆ ತಂದಿದ್ದಾನೆ. ಯಾರು? ಕೃಷ್ಣ. ಯಾಕೆ ಬ್ರಹ್ಮೆಗೆ ತಂದಿದ್ದಾನೆ ಅಂದ್ರೆ, ಭಗವದ್ಗೀತೆ ನಮಗ ಒಂದು ತಿಳಿಲಿ ಅಂತ, ನಮಗೋಸ್ಕರ ಭಗವದ್ಗೀತೆ ಒಂದು ಹೇಳುವ ಒಂದು ಸಿಚುವೇಶನ್ಗೋಸ್ಕರ ಬ್ರಹ್ಮೆಯಲ್ಲಿ ತಂದಿದ್ದಾನೆ. ಅದೇ ರೀತಿಯಲ್ಲಿ ನಾನೀಗ ಎಂತ ಹೇಳುದಂದ್ರೆ, ಅಷ್ಟು ಶ್ರೇಷ್ಠವಾಗಿ ಅರ್ಜುನ ಹೇಳ್ತಿದ್ದಾನೆ ಅಲ್ಲಿ. ಹೇಗೆಂದ್ರೆ ಈಗ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾನೆ, ಇದನ್ನೆಲ್ಲ ಮಾಡ್ಬೇಕು. ಯಾವ್ದಂದ್ರೆ ಆಸನ, ಯಮ ನಿಯಮ, ಮತ್ತೆ ಪ್ರಾಣಾಯಾಮ, ಧಾರಣ, ಹತ್ಯಾರ, ಲಾಸ್ಟ್ಗೆ ಫೈನಲ್ಗೆ ಸಮಾಧಿ. ಗೊತ್ತಾಯ್ತಾ? ಆದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಲಾಸ್ಟ್ಗೆ ಫೈನಲ್ ಆಗಿ ಅರ್ಜುನ ಈಸ್ ಎ ಕರೆಕ್ಟ್ ಸ್ಟೂಡೆಂಟ್, ಅವ ಅಲ್ಲಿ ಒಪ್ತಾನೆ ನನ್ಗೆ ಆಗುದಿಲ್ಲ ಅಂತ. ಆದ್ರೆ ನಾವಾಗೆಲ್ಲ ನಾವೆಂತ ಅಂದ್ರೆ ಮತ್ತೆ ಅರ್ಜುನನ ಪೊಸಿಷನ್ ತುಂಬಾ ಹೈಯರ್ ಉಂಟು. ನಾವು ಅರ್ಜುನ ಫ್ರೆಂಡ್ ಏನಿಲ್ಲ, ಅವನ ಎದುರು ಏನಿಲ್ಲ. ಅರ್ಜುನ ಒಂದು ಪ್ರಾಮಾಣಿಕತೆಯಿಂದ ಒಪ್ತಾನೆ ನನಗೆ ಆಗುದಿಲ್ಲ ಅಂತ. ಗೊತ್ತಾಯ್ತಾ? ಅಂದ್ರೆ ಮೈಂಡ್ ಕಂಟ್ರೋಲ್ ಮಾಡುದು. ಅದಕ್ಕೆ ಮತ್ತೆ ಕೃಷ್ಣ ಹೇಳುದು ಲಾಸ್ಟ್ ಶ್ಲೋಕದಲ್ಲಿ ಕೃಷ್ಣ ಹೇಳುದು ನೋಡಿ, ಇದೇ ಚಾಪ್ಟರ್ ಲಾಸ್ಟ್ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಹೇಳಿ ಪ್ರಭು, ಒಂದ್ ನಿಮಿಷ. ಲಾಸ್ಟ್ ಶ್ಲೋಕ 6th ಚಾಪ್ಟರ್ ಲಾಸ್ಟ್ ಶ್ಲೋಕ ನಿಮಗೆ
योगिनामपि सर्वेषां मद्गते अंतरात्मना श्रद्धवान् भजते यो मां समे युक्तात्मो मता. And of all yogis, you always abides in me with great faith, worshipping me in transcendental loving service. He is most intimately united with me in yoga and is the highest of all. ಇದು ಎಂತ ಹೇಳುದು, ಕೃಷ್ಣ ಲಾಸ್ಟ್ 6th ಚಾಪ್ಟರ್ ಲಾಸ್ಟ್ ಅಲ್ಲಿ ಹೇಳಿದ್ದಾನೆ. ಈಗ ನಾನು ಅಂಬರೀಷ್ ಮಹಾರಾಜ್ ಇದು ಕಥೆ ಯಾಕೆ ಹೇಳಿದ್ದು, ಯಾಕಂದ್ರೆ ಅಂಬರೀಷ್ ಮಹಾರಾಜ್ ತನ್ನ ಕಣ್ಣಲ್ಲಿ ಕೃಷ್ಣನ ವಿಗ್ರಹ ನೋಡ್ತಾ ಇದ್ರು, ಮತ್ತೆ ತನ್ನ ಬಾಯಲ್ಲಿ ಕೃಷ್ಣ ಪ್ರಸಾದ ತಿಂತಾ ಇದ್ರು, ಮತ್ತೆ ತಮ್ಮ ಕಿವಿಯಲ್ಲಿ ಕೃಷ್ಣ ಕಥೆ ಕೇಳ್ತಾ ಇದ್ರು, ಕೃಷ್ಣ ಶ್ರವಣ ಮಾಡ್ತಾ ಇದ್ರು. ತಮ್ಮ ಕಣ್ಣು, ಬಾಯಿ, ತಿನ್ನುವುದು, ಸ್ಪರ್ಶ ಮತ್ತೆ ನೋಡುವುದು, ಮತ್ತೆ ಸ್ಪರ್ಶ ಭಕ್ತರನ್ನು ಸ್ಪರ್ಶ ಮಾಡ್ತಾ ಇದ್ರು. ಅವ್ರದ್ದೆಲ್ಲ ಅಂಗವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಈಗ ಮೈಂಡ್ ಅನ್ನು ಕಂಟ್ರೋಲ್ ತರುವುದು ಹೇಗೆ, ನಿಮ್ಮ ಪ್ರಶ್ನೆ. ಯಾವಾಗ ನಾವು ಮೈಂಡ್ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಆಗ ಮೈಂಡ್ ಆಟೋಮೆಟಿಕಲಿ, ಅದೇ ಕೃಷ್ಣ ಹೇಳಿದಲ್ಲ 6ನೇ ಚಾಪ್ಟರ್ ಲಾಸ್ಟ್, ಯೋಗಿ ನಾಮಪಿ ಸರ್ವೇಶಾಂ ಮದ್ಗತೆ ಅಂತರಾತ್ಮನ ಶ್ರದ್ಧವಾನ್ ಭಜತೆ ಮಾಂ, ಅವ ಕಂಟಿನ್ಯೂ ಆಗಿ ನನ್ನನ್ನು ಸ್ಮರಿಸ್ತಾ ಇರ್ತಾನೆ. ಅಂದ್ರೆ ಆಗ ಮೈಂಡ್ ಕಂಟ್ರೋಲ್ ಆಟೋಮೆಟಿಕ್ ಆಗ್ತದೆ. ನಾವು ಬೇರೆ ಬೇರೆ ಎಂತ ಹೇಳುದು, ಯಮ ನಿಯಮ ಮತ್ತೆ ಧ್ಯಾನ ಪ್ರತ್ಯಾಹಾರ ಇದೆಲ್ಲ ಮಾಡಿ ನಾವು ಮೈಂಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದು ನಾನು ಇನ್ನೊಂದು ಸ್ಲೈಡ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದು ಈ ಯುಗಕ್ಕೆ ಅಲ್ಲ, ಅದು ಸತ್ಯಯೋಗಕ್ಕೆ. ಸತ್ಯಯೋಗದಲ್ಲಿ ವಾಲ್ಮೀಕಿ ಮಹರ್ಷಿ 60,000 ವರ್ಷ ಮೆಡಿಟೇಟ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಕಾಡಲ್ಲಿ ಮಾಡಿದ್ದಾರೆ. ಮೆಡಿಟೇಟ್ 60,000 ವರ್ಷ ಮಾಡಿ ಮತ್ತೆ ದೇವರು ಒಳ್ದದ್ದು. ಆಗ ಎಲ್ಲರೂ ಸತ್ಯ ಹೇಳುವವರು. ಈ ಕಲಿಯುಗದಲ್ಲಿ ಸತ್ಯ ಹೇಳುವವರು ಯಾರಿಲ್ಲ. ಹಾಗಾಗಿ ಸತ್ಯಕ್ಕೆ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಏವ ಕೇವಲಂ ಕಲೌ ನಾಸಿ ಕಲೌ ನಾಸಿ ಕಲೌ ನಾಸಿ ಗತಿರ್ ಅನ್ಯತ. ಅಂದ್ರೆ ಬೇರೆ ಯಾವುದೇ ಉಪಾಯ ಇಲ್ಲ. ಗೊತ್ತಾಯ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಹಾ ಪ್ರಭು, ಹೌದು ಪ್ರಭು. ಥ್ಯಾಂಕ್ಸ್ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ್ದಾದ್ರು ಪ್ರಶ್ನೆ ಉಂಟಾ? ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳ್ಬಹುದು. ಹರೇ ಕೃಷ್ಣ, ಹರೇ ಕೃಷ್ಣ. ಹಾಗಾದ್ರೆ ಇವತ್ತು ಮುಕ್ತಾಯ ಮಾಡುವ. ಹರೇ ಕೃಷ್ಣ, ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಇಲ್ಲಲ್ಲ? ನಾನೊಂದು 2 ನಿಮಿಷ ಕೀರ್ತನ್ ಮಾಡುವ, ಮತ್ತೆ ಮುಕ್ತಾಯ ಮಾಡುವ. ನಮಃ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶಕಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna,
Krishna Krishna Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ. ನಾಳೆ ಸಿಗೋಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಸರ್. ಹರೇ ಕೃಷ್ಣ. ನಾಳೆ ಸಿಗುವ. ನಾಳೆ ಆಯ್ತು.